ನವರಾತ್ರಿಯ ಪರ್ವಕಾಲದಲ್ಲಿ ಕಾಪು ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಆಯುಧ ಪೂಜೆಯನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಅರ್ಚಕರಾದ ಜನಾರ್ದನ್ ಭಟ್ ನೇತೃತ್ವದಲ್ಲಿ ಗಣಹೋಮ, ಆಯುಧ ಪೂಜೆ, ವಾಹನ ಪೂಜಾದಿ ಕಾರ್ಯಗಳು ನೆರವೇರಿತು. ಕಚೇರಿಯು ವಿಶೇಷ ವಿದ್ಯುತ್ ದೀಪಾಲಂಕಾರ ಹಾಗೂ ಪುಷ್ಪಾಲಂಕಾರದಿಂದ ಕಂಗೊಳಿಸಿತು. ಯಾವಾಗಲೂ ಕಾಕಿ ಕದರ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಪೊಲೀಸರು ಇಂದು ಮಾತ್ರ ಕಲರ್ಫುಲ್ ಉಡುಗೆ ತೊಟ್ಟು ಮಿಂಚಿದ್ರು. ಈ ಸಂದರ್ಭ ಕಾಪು ಶಾಸಕ ಲಾಲಾಜಿ ಮೆಂಡನ್, ಕಾಪು ವೃತ್ತ ನಿರೀಕ್ಷಕ ಪ್ರಕಾಶ್, ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆ, ಸುರೇಶ್ ಶೆಟ್ಟಿ ಗುರ್ಮೆ, ಕಾಪು ಎಸ್ಐ ರಾಘವೇಂದ್ರ, ಪಡುಬಿದ್ರೆ ಎಸ್ಐ ಅಶೋಕ್ ಕುಮಾರ್, ಶಿರ್ವಾ ಎಸ್ಐ ಶ್ರೀಶೈಲ ತಿಮ್ಮೇಶ್, ಲೀಲಾಧರ್ ಶೆಟ್ಟಿ, ಸೂರಿ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.